ಸ್ನೇಹಿತರೆ, ತಮ್ಮೆಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮ್ಮನ್ನ ಕೇರಳದಲ್ಲಿ ಇರುವಂತಹ ಒಂದು ಧನ್ವಂತರಿ ಶಿವ ಟೆಂಪಲ್ ಅಂತ ಅಂದ್ಬಿಟ್ಟು ನೋಡ್ಬೋದು. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಟೆಂಪಲ್ ಇಲ್ಲಿ. ಮತ್ತು ನೀವು ಕೇರಳದಲ್ಲಿ ಬಂದು ಯಾವುದನ್ನ ಒಂದು ಟೆಂಪಲ್ಗೆ ಹೋಗೋದಿದ್ರೆ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಇವ್ರ ಕಡೆಯಿಂದ. ಅಂದರೆ ಯಾವ ಥರ ಅಂದರೆ ಹುಡುಗರು ಚಡ್ಡಿ ಪ್ಯಾಂಟು ಅಥವಾ ಯಾವುದೋ ಆ ಥರ ಎಲ್ಲ ಹಾಕೊಂಬರೋಂಗಿಲ್ಲ. ಬಟ್ಟೆ ಕಂಪಲ್ಸರಿ ಪಂಚೆ ಇದ್ದರೆ ಮಾತ್ರ ಒಳಗಡೆ ಅಲೌಡು, ಇಲ್ಲಾಂದರೆ ಒಳಗಡೆ ಅಲೌಡ್ ಇಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಲೇಡೀಸ್ಗೆ ಸ್ಯಾರಿ ಕಂಪಲ್ಸರಿ, ಸ್ಯಾರಿಲೇ ಬರಬೇಕು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅಂತ ಹೇಳ್ಬೋದು. ಪ್ರಸಾದ ಗಿಸಾದ ಎಲ್ಲ ಕೊಟ್ಟರು, ನಮಗೆ ಪಾಯಸ ಕೀರು ಎಲ್ಲ ಕೊಟ್ಟರು. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಬನ್ನಿ ದೇವಸ್ಥಾನ ಹೆಂಗಿತ್ತು ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ವೀಡಿಯೋದಲ್ಲಿ ತೋರಿಸ್ತೀನಿ.